ಪಾವಗಡ ಪಟ್ಟಣದ ಪ್ರಸಿದ್ಧಿ ಪಡೆದಿರುವ ಶ್ರೀಕಂಠೇಶ್ವರ ಮತ್ತು ಶ್ರೀ ಶ್ರೀ ಸದ್ಗುರು ಭಂಬಂ ಬಾಬಾ ದೇಗುಲದಲ್ಲಿ ಬನದ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪಾವಗಡ ಟೌನ್ ಆದರ್ಶ ನಗರ ಗಂಗಮ್ಮನ ದೋಣಿ ಹತ್ತಿರ ಪ್ರಸಿದ್ಧಿ ಹಾಗೂ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಿರುವ ಶ್ರೀಕಂಠೇಶ್ವರ ಮತ್ತು ಶ್ರೀ ಸದ್ಗುರು ಭಂಬಂ ಬಾಬಾ ದೇಗುಲದಲ್ಲಿ ಬನದ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅನ್ನದಾಸೋಹವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀಮತಿ ಉಮಾದೇವಿ ಕೋಪಟ್ಟು ಗೋವಿಂದಪ್ಪ ಮತ್ತು ಕುಟುಂಬ ವರ್ಗದಿಂದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೂ ಬರುವ ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿರವರು ಮತ್ತು ಸದಸ್ಯರಾದ ರಾಜೇಶ್, ತೆಂಗಿನಕಾಯಿ ರವಿ, ಸುದೇಶ್ ಬಾಬು, ಕಿರಣ್ ಬಾಲಾಜಿ, ಪ್ರಮೋದ್, ವಿಜಯ್, ರಾಮಾಂಜಿ ಹಾಗೂ ಚಂದ್ರು, ನಂದೀಶ್ ಇನ್ನಿತರರು ಹಾಜರಿದ್ದರು ಹಾಗೂ ದೇವಸ್ಥಾನ ಸಮಿತಿಯ ಸದಸ್ಯರೆಲ್ಲರೂ ಮತ್ತು ಭಜನಾ ಮಂಡಳಿಯ ಸದಸ್ಯರು ಇದ್ದರು. ವರದಿ ನಂದೀಶ್ ನಾಯ್ಕ್, ಪಿ.